ದೇವಸ್ಥಾನಗಳ ಅಭಿವೃದ್ಧಿಗೆ ನಿಧಿಗೆ ಶ್ರೀಮಂತರು ದೇಣಿಗೆ ಕೊಡೋದು ಸಾಮಾನ್ಯ. ಆದರೆ ಭಿಕ್ಷೆ ಬೇಡಿ ಬಂದ ಹಣದಲ್ಲಿ ಉಳಿತಾಯ ಮಾಡಿ ದೇವಸ್ಥಾನಕ್ಕೆ ದೇಣಿಗೆ ನೀಡುವುದು ಅಪರೂಪದ ಸಂಗತಿ. ಹೀಗೆ ಭಿಕ್ಷಾಟನೆಯ ಮೂಲಕ ಬಂದ ಹಣವನ್ನ ದಾನ ಮಾಡಿ ಔದಾರ್ಯವನ್ನ ಮೆರೆದವರು ಗಂಗೊಳ್ಳಿ ಕಂಚುಗೋಡು ನಿವಾಸಿ ಅಶ್ವತ್ಥಮ್ಮ ಅವರು ಕುಂದಾಪುರದ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಭಿಕ್ಷೆ ಬೇಡಿ ಸಂಗ್ರಹಿಸಿದ 1,16,000 ರೂಪಾಯಿಗಳನ್ನ ದಾನವಾಗಿ ನೀಡಿದ್ದಾರೆ. ಶಬರಿಮಲೆಯ ಪರಮ ಭಕ್ತೆಯಾಗಿರುವ ಅಶ್ವತ್ಥಮ್ಮ ಅವರು ಹೀಗೆ ಭಿಕ್ಷೆ ಬೇಡಿ ಬಂದ ಹಣವನ್ನ ಉಳಿಸಿ ದಾನ ಮಾಡ್ತಾ ಇರುವ 7ನೆಯ ದೇವಸ್ಥಾನವಿದು. ಮೊದಲಿಗೆ ಅಶ್ವತ್ಥಮ್ಮ ಅವರು ತಮ್ಮ ಊರಿನ ಕಂಚುಗೋಡಿನ ದೇಗುಲಕ್ಕೆ ದೇಣಿಗೆ ನೀಡುವ ಮೂಲಕ ತಮ್ಮ ಕಾರ್ಯವನ್ನ ಆರಂಭಿಸಿದ್ರು. ಬಳಿಕ ಆನೆಗುಡ್ಡೆ ಕುಂಬಾಶಿ ದೇವಸ್ಥಾನ, ಮಂಗಳದೇವಿ, ಬಪ್ಪನಾಡು, ಪೊಳಲಿ ದೇವಸ್ಥಾನಗಳಿಗೆ ತಲಾ 1.5 ಲಕ್ಷ ರೂಪಾಯಿ, ಸಾಲಿಗ್ರಾಮ ಶ್ರೀ ಗುರು ನರಸಿಂಹ ದೇವಸ್ಥಾನಕ್ಕೆ 1 ಲಕ್ಷ ರೂಪಾಯಿ ಭೋಜನದ ನಿಧಿಗೆ ನೀಡಿದ್ದಾರೆ. ಇದೀಗ 1,16,000 ರೂಪಾಯಿಯನ್ನ ಲಕ್ಷ್ಮೀನಾರಾಯಣ ದೇಗುಲಕ್ಕೆ ನೀಡುವ ಮೂಲಕ ಅಶ್ವತ್ಥಮ್ಮ ನಮಗೆಲ್ಲರಿಗೂ ಮಾದರಿ ಆಗಿದ್ದಾರೆ. 3ನೇ ತಾರೀಕು ಮಂಗಳವಾರ ಕಂಚುಗೋಡಿನವರಾದ ಅಶ್ವತ್ಥಮ್ಮ ಎಂಬುವರು ಭಕ್ತೆಯವರವರು ಇಲ್ಲಿಯ ಹೋಟೆಲ್ ಉದ್ಯಮಿ ವಿಜಯಮ್ಮನೊಟ್ಟಿಗೆ ದೇವಸ್ಥಾನಕ್ಕೆ ಬಂದಿದ್ದರು. ಹಾಗೆ 1 ಲಕ್ಷ ರೂಪಾಯಿಯನ್ನು ಅನ್ನ ಸಂತರ್ಪಣೆಗಾಗಿ ಈ ದೇವಸ್ಥಾನಕ್ಕೆ, ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ನೀಡ್ತೇನೆ ಅಂತ ಹೇಳಿದರು. ಹಾಗೆ ಅವರು ಆ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಹಣವನ್ನು ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಗಾಗಿ ನೀಡುತ್ತಾರೆ ಮತ್ತು 16,000ವನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಅವರ ಈ ಭಕ್ತೆಯವರ ಒಂದು ಮಹಾದಾನವನ್ನು ನಾವು ಬಹಳ ಖುಷಿ ಪಡ್ತಾ ಇದ್ದೇವೆ. ಯಾಕಂದರೆ ದೇವರು ಸಮಾಜದಲ್ಲಿ ನಮಗೆ ಸಮಾಜದ ಋಣ ನಮಗೆಲ್ಲರಿಗೂ ಇದೆ. ಹಾಗೆ ಬಂದದರಲ್ಲಿ ಸ್ವಲ್ಪ ಹಣವನ್ನಾದರೂ ನಾವು ಸಮಾಜಕ್ಕಾಗಿ ಕೊಡಬೇಕು. ಆದರೆ ಇವರು ತಮ್ಮ ವೃತ್ತಿಯಿಂದ ಗಳಿಸಿದ ಹಣವನ್ನು ಸ್ವಲ್ಪವನ್ನು ಇಟ್ಟುಕೊಂಡು ತನ್ನ ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ. ಇದು ನಿಜವಾಗಿ ಅವರನ್ನು ನಾವು ಬಹಳಷ್ಟು ಸನ್ಮಾನಿಸಬೇಕು, ಗೌರವಿಸಬೇಕು. ಅವರ ಈ ಉದಾರತೆಯನ್ನು, ಅವರ ಮನಸ್ಸಿನ ಏನಿದೆ ಆ ವಿಶೇಷತೆಯನ್ನು ನಾವು ನಿಜವಾಗಿ ಮೆಚ್ಚಲೇಬೇಕು. ಅಶ್ವತ್ಥಮ್ಮ ಅವರು ತನ್ನ ಪತಿ ಮತ್ತು ಪುತ್ರ ಮೃತಪಟ್ಟ ಬಳಿಕ ಭಿಕ್ಷೆ ಬೇಡಲು ಪ್ರಾರಂಭಿಸುತ್ತಾರೆ. ಇನ್ನು ಅಶ್ವತ್ಥಮ್ಮ ಶಬರಿಮಲೆಯ ಭಕ್ತಿಯಾಗಿ ಪ್ರತಿ ವರ್ಷ ಕೂಡ ವೃತ್ತಧಾರಿಯಾಗಿ ಮಲೆಗೆ ಭೇಟಿ ಕೊಡ್ತಾರೆ. ಅಲ್ಲಿನ ಪಂಪಾ ಕ್ಷೇತ್ರದಲ್ಲಿ ಅನ್ನದಾನಕ್ಕಾಗಿ 1 ಲಕ್ಷ ರೂಪಾಯಿ, ಪಂದಳದ ಕ್ಷೇತ್ರಕ್ಕೆ ಅನ್ನದಾನಕ್ಕಾಗಿ 30,000 ರೂಪಾಯಿಗಳನ್ನು ನೀಡಿದ್ದಾರೆ. ಅಶ್ವತ್ಥಮ್ಮ ಅವರು ತನ್ನ ಇಳಿ ವಯಸ್ಸಿನಲ್ಲೂ ಕರಾವಳಿಯ ನಾನಾ ದೇವಸ್ಥಾನಗಳ ಆವರಣಗಳಲ್ಲಿ ಮತ್ತು ಸಾಸ್ತಾನ ಟೋಲ್ಗೇಟ್ನಲ್ಲಿ ಜನರ ಮುಂದೆ ಕೈಚಾಚಿ ಭಿಕ್ಷೆಯನ್ನ ಬೇಡ್ತಾರೆ. ಹೀಗೆ ಭಿಕ್ಷೆ ಬೇಡಿ ಬಂದ ಹಣದಲ್ಲಿ ತನ್ನ ವೈಯಕ್ತಿಕ ಖರ್ಚಿಗೆ ಬೇಕಾಗುವಷ್ಟು ಇಟ್ಕೊಂಡು ಉಳಿದದ್ದನ್ನ ದೇವರಿಗೆ ನೀಡುವ ಮೂಲಕ ಎಲ್ಲರನ್ನ ಮೂಕವಿಸ್ಮಿತರನ್ನಾಗಿಸಿದ್ದಾರೆ. 1 ದಳ ತುಳಸಿಯನ್ನ ಭಕ್ತಿಯಿಂದ ನನಗೆ ಸಮರ್ಪಿಸಿದ್ರೆ ನನಗೆ ಅದುವೇ ಸಂತೋಷ. ಇದು ಗೀತೆಯಲ್ಲಿ ಭಗವಂತನ ಅಂತರಂಗ. ಹೀಗಾಗಿ ಭಿಕ್ಷೆ ಬೇಡಿದ ಹಣದಲ್ಲೂ ಸ್ವಂತಕ್ಕೆ ಸ್ವಲ್ಪ, ಭಗವಂತನಿಗೆ ಸರ್ವಸ್ವ ಎಂದು ಅಶ್ವತ್ಥಮ್ಮ ನಡೆಸಿರುವ ದಾನ ಕೋಟಿ ಹಣ ಇದ್ದವರು ಮಾಡುವ ದಾನಕ್ಕಿಂತಲೂ ಶ್ರೇಷ್ಠ ಅನ್ನೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ. ರಾಘವೇಂದ್ರ, ಕುಂದಾಪುರ, ದೈಚ್ ವರ್ಲ್ಡ್ 24/7.